ಶಿಕ್ಷಣ ನಗರಿ ಎಂದು ಗುರುತಿಸಿಕೊಂಡಿರುವ ಮಣಿಪಾಲದಲ್ಲಿ ಹತ್ತಾರು ಕೈಗಾರಿಕೆಗಳು ಕಾರ್ಯಾಚರಿಸ್ತಾ ಇದೆ. ದಿನನಿತ್ಯ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ವಾಹನಗಳು ಸಂಚರಿಸ್ತಾ ಇದ್ದು, ಒಂದು ಬದಿಯ ರಸ್ತೆ ಸಂಪೂರ್ಣ ಕೆಸರುಮಯವಾಗಿರುವ ಕಾರಣ ಇದೀಗ ರಸ್ತೆ ಅವ್ಯವಸ್ಥೆ ಬಗ್ಗೆ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಮಣಿಪಾಲ ಅಲೆವೂರು ಸಂಪರ್ಕ ರಸ್ತೆಯ ದಶರಥ ನಗರ ಬಳಿ ಕೈಗಾರಿಕಾ ವಲಯಕ್ಕೆ ಸಾಗುವ ಮುಖ್ಯ ರಸ್ತೆ ಇದ್ದು, ಇದೀಗ ಸುರಿದ ಮಳೆಗೆ ಕೆಸರುಮಯವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ನಡೆದಿರುವಂತಹ ಅರ್ಧಂಬರ್ಧ ಕಾಮಗಾರಿ. ಇಲ್ಲಿ ಒಂದು ಬದಿಯಲ್ಲಿ ಕಾಂಕ್ರೀಟ್ ಹಾಕಿದ್ರೂ ಸಹ ಇನ್ನೊಂದು ಬದಿಯಲ್ಲಿ ರಸ್ತೆಯ ಪೂರ್ಣ ಕಾಮಗಾರಿ ನಡೆಸದೇ ಇರುವುದರಿಂದ ರಸ್ತೆಯಲ್ಲಿ ಹೊಂಡ ನಿರ್ಮಾಣವಾಗಿ ಕಂಬಳ ಗದ್ದೆಯಂತಾಗಿದೆ. ಉಡುಪಿ ನಗರಸಭಾ ವ್ಯಾಪ್ತಿಯ ಹೆಚ್ಚಿನ ಕಾಂಕ್ರೀಟ್ ಕಾಮಗಾರಿಗಳು ಮೇ ಹಾಗೂ ಜೂನ್ನಲ್ಲಿ ಆರಂಭಿಸಲಾಗಿದ್ದು, ಇದರ ಪರಿಣಾಮವನ್ನ ಈಗ ಜನತೆ ಅನುಭವಿಸುವಂತಾಗಿದೆ. ಈ ಬಾರಿ ಮುಂಗಾರು ಮಳೆ ವಿಳಂಬವಾಗಿ ಆಗಮಿಸಿದ್ದು ಹಾಗೂ ಮಳೆಯ ಅಬ್ಬರ ಕಡಿಮೆ ಇದ್ದಾಗಲೂ ಈ ರೀತಿಯಾಗಿ ರಸ್ತೆ ತನ್ನ ನೈಜ ಸೌಂದರ್ಯ ಕಳೆದುಕೊಳ್ಳುವಂತಾಗಿದೆ. ಇನ್ನು ಮಳೆ ನಿರಂತರವಾಗಿ ಸುರಿದ್ರೆ ರಸ್ತೆಯಲ್ಲಿ ಸಾಗುವುದೇ ಹರಸಾಹಸವಾಗಲಿದೆ. ಈಗಾಗಲೇ ಘನ ವಾಹನಗಳು, ರಿಕ್ಷಾ, ದ್ವಿಚಕ್ರ ವಾಹನಗಳ ಸವಾರರು ಜೀವ ಕೈಯಲ್ಲಿಟ್ಟುಕೊಂಡು ಸಾಗುವಂತಹ ಪರಿಸ್ಥಿತಿ ಎದುರಾಗಿದೆ. ಮಳೆಯ ಮುಂಚೆಯೇ ಕಾಮಗಾರಿ ಪೂರ್ಣಗೊಳಿಸಲಿದ್ದಿದ್ರೆ ಇಂತಹ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಿತ್ಯ ಸಾಗುವ ಮಕ್ಕಳ ಬಸ್ಗಳು ಸೇರಿದಂತೆ ನಾಗರಿಕರಿಗೆ ಸಮಸ್ಯೆ ಉಂಟಾಗಿದೆ. ಆದಷ್ಟು ಬೇಗ ಈ ರಸ್ತೆ ಸಮಸ್ಯೆ ಸರಿಪಡಿಸುವಂತೆ ನಾಗರಿಕರು ಆಗ್ರಹಪಡಿಸಿದ್ದಾರೆ. ಬೆಳಿಗ್ಗೆ ಸರ್ ಶಾಲೆ ಸ್ಕೂಲ್ ಮಕ್ಕಳು ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಉಪದ್ರ ಆಗ್ತಾ ಉಂಟು. ಬೆಳಿಗ್ಗೆ ನಾವು ಅಲ್ಲಿಂದ ಇಳಿಸಿ ಇಚ್ಛೆ ಬರುವಾಗ ಶಾಲೆ ಮಕ್ಕಳು ಮೊನ್ನೆ 2 ಸಲ ಬಿದ್ದಿದ್ದೀನಿ ನಾನು. ಯಾರೂ ಇಲ್ಲ, ಕೇಳೋರಿಲ್ಲ. ಈ ಥರ ಕೇಳೋರು ಇಲ್ಲದಿದ್ದರೆ ಎಂತ ಮಾಡೋದು? ಅಲ್ಲ ಅವಸ್ಥೆ ಏನಿದು? ಈಗ ಒಂದು 15 ದಿನದ ಹೊತ್ತಾಯ್ತು. ಒಂದು ದಿನ 2 ದಿನ ಅಲ್ಲ, 15 ದಿನದ ದಿವಸ ಆಯ್ತು. ಇದು ಮಾಡೋರಿಲ್ಲ, ಕೇಳೋರಿಲ್ಲ. ನಾವು ಯಾರಿಗಾರು ಕೇಳಲಿಕ್ಕೆ ಹೋದ್ರೆ ಅವ್ರ ಜನತ ಮಾರ ಅಂತ ಹೇಳ್ತಾರೆ. ಅಲ್ಲ, ಏನು ಸಮಸ್ಯೆ ಏನಾಗಿದೆ ಇಲ್ಲಿ? ಸಮಸ್ಯೆ ರೋಡ್ ಮಾಡ್ತಾ ಇದ್ದಾರೆ ಸರ್. ಇದನ್ನು ಕರೆಕ್ಟಾಗಿ ಇದನ್ನ ಮಾಡಿಲ್ಲ ಸರ್. ರೋಡ್ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಸ್ವಲ್ಪ ಕಲ್ಲು ಮಣ್ಣು ಹಾಕಿ ಲೆವೆಲ್ ಮಾಡಿದ್ರೆ ಸರಿ ಆಗ್ತದೆ. 3 ಸಲ ಬಿದ್ದಿದ್ದೀವಿ ಇದರಲ್ಲಿ, ನಾನೇ ಬಿದ್ದಿದ್ದೀವಿ, ಇನ್ನೊಬ್ರದ್ದು ಬೇಡ. ಅಲ್ಲ, ಮಕ್ಕಳು ತುಂಬ ಕಷ್ಟ. ನಾನು ಬೆಳಗ್ಗೆ ಶಾಲೆ ಮಕ್ಕಳು ಕರ್ಕೊಂಡು ಹೋಗೋದು ನನಗೆ ಸಾಕೋಬೇಕು ಕೂಡಿ ಆಗಿದೆ. ಈ ಕೆಲಸಕ್ಕೆ ಯಾವಾಗ ಹೋಗೋದು, ಮಕ್ಕಳನ್ನ ಯಾವಾಗ ಬಿಡೋದು? ಈ ರೋಡ್ ನೋಡಿದರೆ ನಮಗೆ ಅವಸ್ಥೆ ಬೇಡ ಇದೆ. ಇಷ್ಟು ಒಳ್ಳೆ ರೋಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವೆಹಿಕಲ್ನವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. 2 ವೀಲರ್ ವೆಹಿಕಲ್ನವ್ರಿಗೆ, ದೊಡ್ಡ ವೆಹಿಕಲ್ನವ್ರು ಹೋಗ್ತಾರೆ.